ಮಂಗಳೂರಿನ ಬಂಗ್ರಕೂಳೂರು ಎಂಬಲ್ಲಿ ತಲವಾರು ತೋರಿಸಿ ಜಾನುವಾರು ಕಳವು ಮಾಡಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು 4 ಮಂದಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಈ ಕುರಿತು ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಳ್ಳಾಳದ ಸಲೀಂ, ತಂಜಿಲ್, ಇಕ್ಬಾಲ್ ಮತ್ತು ಅಫ್ರೀದ್ ಎಂಬವರು ಬಂಧಿತ ಆರೋಪಿಗಳಾಗಿದ್ದಾರೆ. ಪ್ರಕರಣ ನಡೆದ 24 ಗಂಟೆಯಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಎಂದು ಅವರು ಹೇಳಿದರು. ಕಾಪು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಬಂಗ್ರಕೂಳು ಇದು ಗೋಲ್ಡ್ ಫಿಂಚ್ ಗ್ರೌಂಡ್ ಏನಿದೆ, ಆ ಗ್ರೌಂಡ್ ಹತ್ರ ಅಲ್ಲಿ ಕಟ್ಟಿ ಹಾಕಿದಂತಹ 3 ಹಸುಗಳನ್ನು ನಡುರಾತ್ರಿ ತಲವಾರೆಲ್ಲ ಬೀಸಿ ಅಲ್ಲಿ ಅದನ್ನು ರೆಜಿಸ್ಟ್ ಮಾಡ್ಲಿಕ್ಕೆ ಹೋದಂಥ ಜನಗಳಿಗೆ ಮಂಚು ನಾವುಗಳಿಂದ ಎದುರಿಸಿ 3 ಹಸುಗಳನ್ನು ಕತ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಕ್ಯಾಟಲ್ ಥೆಫ್ಟ್, ಮತ್ತೆ ಇದ್ದಂಥ ಸಂದರ್ಭದಲ್ಲಿ ಆರ್ಮ್ಸ್ ಯೂಸ್ ಮಾಡುವಂಥದ್ದು, ಮತ್ತು ಜನಕ್ಕೆ ತಲವಾರನ್ನು ಉಪಯೋಗಿಸಿಕೊಂಡು ಬೆದರಿಸಿರುವಂಥದ್ದು ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಒಟ್ಟು 4 ಜನ ಆರೋಪಿಗಳನ್ನು ನಾವು ಈಗ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದೀವಿ. ವಿಚಾರಣೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವರು ಒಂದು ಸ್ಕಾರ್ಪಿಯೋ ವಾಹನವನ್ನು ತಗೊಂಡೋಗಿ ಆ ಸ್ಕಾರ್ಪಿಯೋ ವಾಹನದಲ್ಲಿ ಹಸುಗಳನ್ನು ಕದ್ದಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅವರು ಮೊಹಮ್ಮದ್ ಸಲೀಂ, ಮೊಹಮ್ಮದ್ ತಂಜಿಲ್, ಮೊಹಮ್ಮದ್ ಇಕ್ಬಾಲ್ ಮತ್ತು ಮೊಹಮ್ಮದ್ ಅಫ್ರೀದ್ ಅನ್ನುವಂಥ 4 ಜನ, ಇವರೆಲ್ಲ ಉಳ್ಳಾಳ, ಮಾಸ್ತಿಕಟ್ಟೆ, ಕೋಡಿ ಈ ಒಂದು ಭಾಗದ ಆರೋಪಿಗಳಿದ್ದಾರೆ. ಈ ಆರೋಪಿಗಳ ಮೇಲೆ ಮತ್ತೆ ಬೇರೆ ಏನಾದರೂ ಪ್ರಕರಣಗಳ ದಾಖಲಾಗಿದೆಯಾ, ಇದೇ ಆರೋಪಿಗಳು ಹಿಂದೆ ಕೂಡ ಇದೇ ರೀತಿ ಕೃತ್ಯಗಳನ್ನು ತೊಡಗಿದ್ದಾರೆ ಅನ್ನೋಂಥದ್ದು ಕೂಡ ನಾವು ವಿಚಾರಣೆಯಲ್ಲಿ ಪತ್ತೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ಇವರಷ್ಟೇ ಅಲ್ಲದೆ ಇವರ ಬಹಳ ಕ್ಲೋಸ್ ಸರ್ಕಲ್ಸ್ ಇರುವಂಥ ಕೆಲವರು ಇದೇ ಒಂದು ಫುಲ್ ಟೈಮ್ ಕಳ್ಳತನ ಮಾಡುವಂಥದ್ದು, ಕ್ಯಾಟಲ್ ಥೆಫ್ಟ್ ಮಾಡುವಂಥದ್ದೇ ಒಂದು ಫುಲ್ ಟೈಮ್ ಕೆಲಸ ಮಾಡ್ತಿರೋದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಇದರ ಹಿಂದೆ ಮತ್ತೆ ಅದಕ್ಕೆ ಅದನ್ನು ಸ್ಲಾಟರ್ ಮಾಡಿಬಿಟ್ಟು ಡಿಸ್ಪೋಸ್ ಮಾಡುವಂಥ ಕೆಲಸ ಕೂಡ ಇವರು ಭಾಳ ಕ್ವಿಕ್ಕಾಗಿ ಮಾಡುವಂಥ ಒಂದು ಪ್ರಾಪರ್ ಪ್ರೋಸೆಸನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವಾಗೆಲ್ಲ ನಾವು ಅವ್ರನ್ನ